ಉಳ್ಳಾಳ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಈ ಒಂದು ಉಳ್ಳಾಳ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತು ನಮ್ಮ ಉಳ್ಳಾಳದ ಉಳಿಯ ಪ್ರದೇಶದಲ್ಲಿರತಕ್ಕಂಥ ವಿಜಯಕುಮಾರ್ ಅವರ ಈ ಒಂದು ಮನೆಯಲ್ಲಿ ಈ ಒಂದು ಗೋಪೂಜೆಯನ್ನು ಇವತ್ತು ನಾವು ಆಚರಿಸಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಇವತ್ತು ನಮ್ಮ ಹಿಂದೂ ಧರ್ಮದ ಒಂದು ಸನಾತನ ಹಿಂದೂ ಧರ್ಮದ ಇದರಿಂದ ನಾವು ಇವತ್ತು ಈ ಒಂದು ಗೋಪೂಜೆಯನ್ನು ಮಾಡ್ತಾ ಇದ್ದೇವೆ. ನಿಜವಾಗಿ ಹೇಳಬೇಕಾದ್ರೆ ಹಿಂದೆ ಇಂದ್ರದೇವನ ಕೋಪದಿಂದ ತತ್ತರಿಸಿದಂತಹ ಬ್ರಿಡ್ಜ್ ಎನ್ನುವಂತಹ ಒಂದು ಜನರನ್ನು ರಕ್ಷಿಸೋಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮನು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ್ದಾನೆ ಎನ್ನುವಂಥ ನಂಬಿಕೆಯಿಂದ ಇವತ್ತು ಈ ಒಂದು ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ನಾವು ಗೋಮಾತೆಯನ್ನು ಯಾಕೆ ಪೂಜಿಸ್ತೇವೆ ಅಂತ ಹೇಳಿದರೆ, ಗೋಮಾತೆ ಒಂದು ಸಮೃದ್ಧಿಯ ಒಂದು ಸಂಕೇತ. ಮನೆಯಲ್ಲಿರತಕ್ಕಂಥ ಏನು ನೆಗೆಟಿವ್ ಎನರ್ಜೀಸ್ ಇರುತ್ತಾ, ಅದೇ ರೀತಿ ವಾಸ್ತುವಿನ ದೋಷ ಇರುತ್ತಾ, ಇವನ್ನೆಲ್ಲ ನಿವಾರಿಸಲಿಕ್ಕೋಸ್ಕರ ಹಿಂದಿನ ಕಾಲದಿಂದಲೂ ಈ ಒಂದು ಗೋಪೂಜೆಯನ್ನು ಪ್ರತಿ ಮನೆಯಲ್ಲಿ ಕೂಡ ಆಚರಿಸ್ತಾ ಇದ್ದೇವೆ. ಆದ್ದರಿಂದ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ಉಳ್ಳಾಳ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಇವತ್ತು ಎಲ್ಲರೂ ಸೇರಿ ಈ ಒಂದು ಗೋಪೂಜೆಯನ್ನು ಮಾಡಬೇಕಂತೇಳಿ ನಮ್ಮ ಶಾಸಕರಿಗೆ ಕೂಡ ಇಷ್ಟ ಇತ್ತು. ಅದೇ ಪ್ರಕಾರ ಇವತ್ತು ಈ ಗೋಪೂಜೆಯನ್ನು ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು, ಅದೇ ರೀತಿ ನಾವೆಲ್ಲರೂ ಸೇರಿ ಬ್ಲಾಕ್ ಕಾಂಗ್ರೆಸ್ನವರು ಕೂಡ ಎಲ್ಲ ಸೇರಿ ಇವತ್ತು ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ. ಭಾಳ ಖುಷಿ ಆಗ್ತದೆ. ಯಾಕಂತೇಳಿದರೆ ಇಂಥ ಒಂದು ಹಬ್ಬವನ್ನು ನಾವೆಲ್ಲರೂ ಆಚರಿಸಿದಾಗ ಸರ್ವಧರ್ಮದ ಜನತೆಗೆ ಈ ಸಂದೇಶ ಕೂಡ ಹೋಗ್ತದೆ. ದೀಪಾವಳಿ ಹಬ್ಬ ನಮಗೆಲ್ಲರಿಗೂ ಕೂಡ ಸಂತೋಷದಾಯಕವಾದಂಥ ಹಬ್ಬ ಅಂತ ಹೇಳ್ಕೊಂಡು, ಅದೇ ರೀತಿ ಎಲ್ಲರಿಗೂ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರಿಗೆ ದೀಪಾವಳಿಯ ಈ ಶುಭಾಶಯವನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ನಮ್ಮ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಉಳ್ಳಾಳ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಮ್ಮ ಗೋಮಾತೆಗೆ ವರ್ಷದಲ್ಲಿ ಒಂದು ದಿನ ನಾವು ಪೂಜಿಸುವಂಥ ಒಂದು ದಿನ. ಈ ದಿನವನ್ನು ನಾವು ನಮಗೆ ಒಂದು ಒಳ್ಳೆಯ ಸುದಿನ ಅಂತ ಹೇಳ್ಕೊಂಡು ಇವತ್ತು ಕಳೆದ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಸದಸ್ಯರು ಗೋಪೂಜೆ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಪ್ರತ್ಯೇಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತೇಳಿದರೆ ಗೋಮಾತೆ ಅಂತೇಳಿದರೆ ನಮ್ಮ ಭಾರತ ದೇಶದಲ್ಲಿ ನಮಗೆ ದೇವರ ಸ್ಥಾನದಲ್ಲಿ ಇರುವಂಥ ಒಂದು ನಮ್ಮ ಗೋವು. ಅದಕ್ಕೆ ಒಂದು ಪ್ರಾತಿನಿಧ್ಯ ಬರಬೇಕು. ಅದಕ್ಕೆ ಇವತ್ತು ಜಾತ್ಯತೀತ ನೆಲೆಯಲ್ಲಿ ನಮ್ಮ ಕ್ರಿಶ್ಚಿಯನ್ ಬಾಂಧವರಿದ್ದಾರೆ, ಮುಸ್ಲಿಂ ಬಾಂಧವರಿದ್ದಾರೆ, ಎಲ್ಲ ಹಿಂದೂ ಬಾಂಧವರು ಎಲ್ಲರೂ ಸೇರಿ ಇವತ್ತು ನಾವು ಗೋವನ್ನು ಪೂಜಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ಬ್ಲಾಕ್ನ ಅಧ್ಯಕ್ಷರಿದ್ದಾರೆ, ಎಲ್ಲ ಕಾರ್ಯಕರ್ತರಿದ್ದಾರೆ, ಹಿಂದೂ ವರ್ಗದ ಅಧ್ಯಕ್ಷರಿದ್ದಾರೆ, ಪ್ರಕಾಶ್ ಕುಂಪಲ್ರವರು ಬಂದಿದ್ದಾರೆ. ಹಾಗೆ ಎಲ್ಲರನ್ನೂ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಆ ಗೋವಿಗೆ ಖಾಲಿ ಪೂಜೆ ಮಾಡಿ ನಾವು ಇದು ಮಾಡೋದಿಲ್ಲ, ಅದರೊಂದು ಪ್ರಾತಿನಿಧ್ಯವನ್ನು ನಾವು ಏನೇ ಇರಲಿ ನಾವು ಅದನ್ನು ಕಾಪಾಡಿಕೊಂಡು ಬರಬೇಕಂತ ಹೇಳ್ಕೊಂಡು ನಾವು ಒಂದು ಸೌಹಾರ್ದತೆ ರೀತಿಯಲ್ಲಿ ಅದಕ್ಕೊಂದು ಪ್ರತ್ಯೇಕ ಸ್ಥಾನಮಾನ ಕಲ್ಪಿಸಿ ಕೊಟ್ಟು ಈ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಉಲ್ಪದ ಹಬ್ಬದ ಆರ್ಥಿಕ ಶುಭಾಶಯವನ್ನು ಪನ್ನೊಂದು ನಿಕ್ಲೆಗ್ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಪೂರ ಆ ದೇವಿರ ಕೊರಡು ಪನ್ನೊಂದು ಇನಿ ಬಾರಿ ಪೊರ್ಲುದ ಒಂಜಿ ಗೋಪೂಜನೆ ಎಂಕುಲು ಮಲ್ತದ. ಸುಮಾರು 3 ವರ್ಷದಿಂಚಿ ಎಂಕುಲು ಈ ಕಾರ್ಯಕ್ರಮನು ಬಾರಿ ವಿಜೃಂಭಣೆ ಮಲ್ತೊಂದಿತ್ತ. 2 ವರ್ಷೋಡು ಎಂಕ್ಲೆಗ್ ಮುಲ್ಪ ಮಲ್ಪರಾಯಿಜಿ ಬೇತೆ ಜಾಗಡ್ ಮಂತೊಂದಿತ್ತ. ಆಂಡ ಈ ವರ್ಷ ಎಂಕ್ಲೆಗ್ ಒಂದೊಂದು ಬೇತೆನೆ ಜಾಗೆ ತಿಕ್ಕಂಡು ಒಂದು ವಿಜಯ್ ಪನ್ಪಿನಾರು ನಮಕ್ ಬಾರಿ ಪೊರ್ಲುದ ಒಂಜಿ ಜಾಗೆ ಐತೊಟ್ಟಿಗೆ ನಮ್ಗೆ ಪೆತ್ತದ ಪೂರ ವ್ಯವಸ್ಥೆನ ಮಲ್ತು ಕೊಡ್ತೇರು. ಅರೆಗ್ ಸುರುಕಾದ ಎಂಕುಲು ಕಾಂಗ್ರೆಸ್ ಪಕ್ಕ ಮಹಿಳಾ ಕಾಂಗ್ರೆಸ್ ಬತ್ತಿರ್ದು ಮಾತ್ರ ಅರೆಗ್ ಶುಭಾಶಯನ್ನು ಕೊರೊಂದಿಲ್ಲ. ಅಂಚನೆ ಈ ಕಾರ್ಯಕ್ರಮಕ್ಕೂ ಮಸ್ತ್ ಎಂಕ್ಲೆ ಸಪೋರ್ಟ್ ಮಲ್ದಿನಾರು ರಾಜರು. ಆರು ಒಂಜಿ 4 ದಿನೋಡ್ದುಂಚಿ ಮಸ್ತ್ ಬಂಗ ಬತ್ತದು ಬಾರಿ ಕೆಲಸ ಮಲ್ತದ್ದು ಈ ಒಂಜಿ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ಪರೆ ಕಾರಣ ಆಗ್ತಿರು. ಅರೆಗ್ಲ ಎಂಕುಲು ಮಹಿಳಾ ಕಾಂಗ್ರೆಸ್ ಬಸಿದ್ದು ಪ್ರೀತಿದ ಧನ್ಯವಾದನು ಕೊರೊಂದಿಲ್ಲ. ಇನಿ ಈ ಮಾತ ಕಾರ್ಯಕ್ರಮಕ್ಕೂ ನಂಗೆ ಬೇರೆ ಸಹಾಯ ಅದು ಉಂತಿನಾರು ನಮ್ಮ MLA ದಯಪಂಡ ಪ್ರತಿ ಒಂಜಿ
ಕೆಲಸ ಮಲ್ಪುನಾಗಲ್ಲ ಆರು ಎಂಕ್ಲೆ ದುಂಬುದು ನಿಕುಲು ಇಂಚಿನ ಮಲ್ಪೊಡು ಬಂದು ಎಂಕ್ಲೆಗ್ ಆದರ್ಶ ಕೊರ್ನ್ಯಾರು ನಮ್ಮ MLA ಅಂಚತ್ರ ಇನಿ ಆರು ಕಾರಣ ಅಂತೋಡು ಊರುಡಿಜ್ಜೇರು ಊರುಡಿತ್ತನ ಈ ಕಾರ್ಯಕ್ರಮಕ್ಕೆ ಬತ್ತಂದ ನನಲಾತಿ ಈ ಕಾರ್ಯಕ್ರಮ ಪುರ್ಲಾತು ಅಂಡ ಅರೆಲ್ಲ ಎಂಕ್ಲು ಈ ಸಂದರ್ಭ ನೆನು ತಂದು ನನ್ನ ದುಂಬುಗು ಇಂಚಿನ ಕಾರ್ಯಕ್ರಮ ಮಲ್ಪೆರೆ ನನಾತ್ ಆರ್ನ ಸಪೋರ್ಟ್ ಉಪ್ಪಡು ಪಂದು ಪನ್ನೊನ್ವೆ ಅಂಚಿನೆ ಈ ಏರಿಯಾದ ಕೌನ್ಸಿಲರ್ ಅಂಚಿನ ವೀಣ ಉಲ್ಲೇರು ಆರ್ಲ ಪಾಪ ರಡ್ಡು ದಿನೊಟ್ಟು ಬಾರಿ ಎಂಕ್ಲ ಈ ಕೆಲಸಗೂ ಸಮರ್ಥನೆ ಮಲ್ತೊಂದು ಕೆಲಸ ಮಲ್ತೊಂದುಲ್ಲೇರು ಗೋ ಪನ್ಪಿನ ಒಂಜಿ 336 ಕೋಟಿ ದೈವ ಇತ್ತಿನಂಚಿನ ಒಂದು ದೇವರಿತ್ತಿನಂಚಿನ ಒಂದು ಜಾಗೆ ಅಂತ ಪನ್ಪೇರು ಅವೇನು ಮುಟ್ಟುನಾಗನೆ ನಂಗೆ ಕೊಂಚ ಆತ್ ಖುಷಿ ಆಪುಂಡು ಇನಿ ಗೋ ಪೂಜೆ ಪನ್ಪಿನವು ಮಸ್ತ್ ಜನ ಮಲ್ತೊಂದಿತ್ತರು ದುಂಬು ಆಡ ಇತ್ತ ಬಾರಿ ಕಮ್ಮಿ ಆತಂಡು ಪಂಡ ಗೋವಿನ ಸಂಖ್ಯೆನೆ ಕಮ್ಮಿ ಆವೊಂದುಂಡು ಈ ಗೋ ಪನ್ಪಿನವು ಎಂಕ್ ಎಲ್ಲಿಡೆ ಒಂಜಿ ಸಂಬಂಧ ಬೆಳಿನಂಚ ದಾಯ ಪಂಡ ಎಲ್ಲಿ ಪ್ರಾಡಿ ಪಪ್ಪನ ಕಲೆವನ್ನಂಚ ಸಂದರ್ಭಡು 4 ಜೋಕ್ಲೇನು ಎನ್ನ ಅಮ್ಮ ಈ ಪೆತ್ತ ಸಾಂಕದ ಎಂಕ್ಲೇನು ಮಲ್ಲ ಮಲ್ತಿರು ಅಂಚ ಹತ್ರ ಆ ಗೋವನ್ನು ಯಾನು ಈ ಜನ್ಮಡು ಮರಪೆರ್ಲ ಸಾಧ್ಯಜಿ ಇನಿ ಮಹಿಳಾ ಕಾಂಗ್ರೆಸ್ ಬತ್ತಿರ್ದು ಎಂಕುಲು ಈ ಕಾರ್ಯಕ್ರಮವನ್ನು ಮಲ್ತದ ನೆಕ್ ಮಸ್ತ್ ಜನ ಸಪೋರ್ಟ್ ಮಲ್ದೇರು ಇಂಚಿನ ಕಾರ್ಯಕ್ರಮವನ್ನು ಎಂಕುಲು ನನಲಾತು ಮಲ್ಪಡೊಂದಿಲ್ಲ ದಾಯ ಪಂಡ ನಮ್ಮ ಇನಿ ಮಾತಾ ಧರ್ಮದಕ್ಕುಲ್ಲ ಒಟ್ಟು ಸೇರೊಂದು ಈ ಕಾರ್ಯಕ್ರಮ ಮಲ್ಪುನವು ನಮಕ್ ಮಾತಿರೆಗ್ಲ ಭಾರಿ ಖುಷಿತ ವಿಷಯ ಅಂಚಾತ್ರ ಇಂಚಿನ ಕಾರ್ಯಕ್ರಮ ನನಾತು ಮಲ್ಪುವ ನನಾತು ಮಾತಿರೆಗ್ಲ ಎಡ್ಡಾವಡು ಪನ್ನೊಂದು ಎನ್ನ ರೆಡ್ಡು ಪಾತ್ರೆಗೂ ಚುಕ್ಕೆ ದಿಪ್ಪೆ